ಮೈಸೂರಿನ ನಂಜನಗೂಡಿನಲ್ಲಿ ದೇವಸ್ಥಾನ ತೆರವುಗೊಳಿಸಿದ ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಸರ್ವ ಧರ್ಮೀಯರ ಧಾರ್ಮಿಕ ಕೇಂದ್ರಗಳನ್ನು ಉಳಿಸುವಂತೆ ಆಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ನಿಂದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಅವರು, ತಾಲಿಬಾನ್ ಎಂದರೆ ಕುರಾನ್ ವಕ್ತಾರ ಅಲ್ಲ, ಮುಸ್ಲಿಂ ಧರ್ಮವೂ ಅಲ್ಲ. ಅದೇ ರೀತಿ ಬಿಜೆಪಿ ಎಂದರೆ ಹಿಂದೂ ಧರ್ಮವಲ್ಲ. ಧರ್ಮದ ಹೆಸರಿನಲ್ಲಿ ಅಧಿಕಾರ ಪಡೆದವರು ಧರ್ಮ ಭಕ್ಷಕರು. ಬಿಜೆಪಿಯವರ ಆಡಳಿತದಲ್ಲಿ ಧರ್ಮಕ್ಕೂ ಉಳಿಗಾಲವಿಲ್ಲ, ಧರ್ಮ ಕ್ಷೇತ್ರಗಳಿಗೂ ಉಳಿಗಾಲವಿಲ್ಲ ಎಂದು ಹೇಳಿದರು. ಇಲ್ಲದ ವಿಚಾರಗಳನ್ನು ತೆಗೆದುಕೊಂಡು ಬೀದಿ ಮೇಲೆ ಬೀಳುತ್ತಿದ್ದ ನಳಿನ್ ಕುಮಾರ್ ಅವರಿಗೆ, ಇದೇ ಪುತ್ತೂರಿನ ನಳಿನ್ ಕುಮಾರ್ ಅವರಿಗೆ ನಿಮಗೆ ವ್ಯಕ್ತಿತ್ವ ಇದ್ರೆ, ಮರ್ಯಾದೆ ಇದ್ರೆ, ಹೇಳಿದ ಮಾತಿಗೆ ಸರಿಯಾದ ನಿಮ್ಮ ನಾಲಿಗೆಗೂ ಮತ್ತು ಮೆದುಳಿಗೆ ಕನೆಕ್ಷನ್ ಇದ್ರೆ ಈಗ ನೀವು ಬೀದಿ ಮೇಲೆ ಬಂದು ಪ್ರತಿಭಟನೆ ಮಾಡಬೇಕು. ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಸ್ವಾಗತ. ಇಲ್ಲಿ ಪ್ರಶ್ನೆ ಇರೋದು ಏನು ಅಂತಂದ್ರೆ, ಇವರು ಧರ್ಮ ರಕ್ಷಕರ, ಧರ್ಮ ಭಕ್ಷಕರ, ಧರ್ಮ ನಿಂದಕರ ಅಂತ ಚರ್ಚೆ ಆಗ್ಬೇಕು. ಹೇಳಿದ ಕೂಡಲೇ ಇವರು ಭಾರಿ ದೊಡ್ಡ ಧರ್ಮ ರಕ್ಷಕರು, ದೇಶ ರಕ್ಷಕರು, ಇವರ ಮಾತೇ ಬಲ. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ಎಲ್ಲಿದ್ದೀರಿ ನಳಿನ್ ಕುಮಾರ್? ಸದಾನಂದ ಗೌಡರು ಇದೇ ಊರಿನವ್ರು, ಅವ್ರೀಗ ಬರುವ ಹಾಗಿಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಸದಾನಂದ ಗೌಡರು ಅವರೀಗ ಪರಮಾನಂದ ಗೌಡರು, ಈಗ ಅವರ ಸುಲಭಕ್ಕೆ ಬರೋ ಹಾಗೆ ಇಲ್ಲ ಅವರು. ಇವ್ರಾದ್ರೆ ಪಾಪ ಅವ್ರದ್ದು ಕೂಗಾಟ ಪ್ರತಿಭಟನೆ ಮಾಡ್ತಿದ್ರು. ಸದಾನಂದ ಗೌಡರು ಪ್ರತಿಭಟನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ, ಹಾಗಾಗಿ ಅವರು ಬರುವ ಹಾಗಿಲ್ಲ. ಅವರಿಗೆ ನಮ್ಮ ಕ್ಷಮೆ ಇದೆ, ಸದಾನಂದ ಗೌಡರಿಗೆ ನಮ್ಮ ಕ್ಷಮೆ ಇದೆ. ಆದ್ರೆ ಉಳಿದವರು ಇದ್ದೀರಲ್ಲ, ನೀವು ಏನ್ ಮಾಡ್ತಾ ಇದ್ದೀರಿ? ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಮಹಮ್ಮದ್ ಬಡಗನೂರ್ ಅವರು ಮಾತನಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಯೋಧ್ಯೆಡೆ ರಾಮ ಮಂದಿರ ಕಟ್ಟುವ ಅನ್ನು ಪಂಡದು ಇಲ್ಲಿಲ್ಲಡೆ ಇಟ್ಟಿಗೆ ತುಂಬುದು ಇಟ್ಟಿಗೆನ ದಕ್ಕನಲ್ಲ, ಇನ್ನೇ ರಾಮ ಮಂದಿರ ಕಟ್ಟೇರೆ ಬೀದಾಡ್ದೆ. ಮಾತಾ ಹಿಂದುಲೆಗಳ ರಾಮನ ಮಂದಿರ ಆದನಾಗ ಗಾಂಧಿಯರ ಬಣ್ಣ ರಾಮ ರಾಜ್ಯದ ಎಡ್ಡೆ ರಾಜ್ಯ ಆಪುಣೊಂದು ಮಾತೆರಲ ಕನ ಕಟ್ಟೇರೆ ಶುರು ಮಾಡ್ತಾರೆ. ಅಂಡ ಮಾತೆರೆಗಳ ಹಾಕ್ಲೇನ ನಿಜ ಬಣ್ಣ ಇತ್ತೆ ತೋಜರೆ ಶುರು ಆಗುತ್ತೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯರು ಅಧಿಕಾರ ಬತ್ತನ ಪಡ ಗುಜರಾತದ ದೇವಸ್ಥಾನಲೇನು ಪೊಡಿ ಮಲ್ಪೆರೆ ಶುರು ಮಲ್ತೇರೆ. ಪಾಪ ರಾಮ ಮಂದಿರದ ಇಟ್ಟಿಗೆ ತುಂಬೇರೆ ಪೋತಿಗೆರು ಅಂಚನೆ ಆರ್ನೂರದ ದೇವಸ್ಥಾನ ಪೊಡಿ ಮಲ್ಪೆರೆ ಶುರು ಮಲ್ತೇರೆ. ಅವಾಗ 2007 ಅಲ್ಪ ದೇವಸ್ಥಾನ ಒರಿಪೆರೆಂದು ಬಂಡನಾಕಲು ಕೋರ್ಟ್ಗೆ ಪೋಯಿನ ಪೊರ್ತುಡು ಕೋರ್ಟುಲ 6 ಬಣ್ಣಕ್ಕೆ ಒಪ್ಪಿಗೆ ಕೊರ್ದು 2009 ಸುಪ್ರೀಂ ಕೋರ್ಟುಲ 5ನೇ ತೀರ್ಪು ಬರ್ತದೆ. ಜಿಲ್ಲಾ ಸಹಕಾರಿ ಯೂನಿಯನ್ನ ಉಪಾಧ್ಯಕ್ಷ ಕೌಶಲ್ ಪ್ರಸಾದ್ ಶೆಟ್ಟಿ, ನಗರಸಭಾ ಮಾಜಿ ಅಧ್ಯಕ್ಷೆ ಜಯಂತಿ ಬಲ್ನಾಡು, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಶಾರದಾ ಅರಸ್, ಮಾಜಿ ಅಧ್ಯಕ್ಷೆ ವಿಶಾಲಾಕ್ಷಿ ಬನ್ನೂರು, ನ್ಯಾಯವಾದಿ ಸಾಹಿರಾ ಜುಬೇರ್, ಸೇವಾದಳದ ಜಿಲ್ಲಾಧ್ಯಕ್ಷ ಜೋಕಿಮ್ ಡಿಸೋಸಾ ಮೊದಲಾದವರು ಈ ಸಂದರ್ಭ ಭಾಗವಹಿಸಿದ್ರು.